ಮೀನುಗಾರಿಕೆಗೆ ನಿಷೇಧ ಆರಂಭಗೊಂಡರೂ ಮಾರುಕಟ್ಟೆಯಲ್ಲೂ ಮೀನುಗಳು ಲಭ್ಯವಿದೆ. ಆದರೆ ಬಹಳ ದುಬಾರಿ. ಮೀನು ಪ್ರಿಯರನ್ನ ಕೇಂದ್ರವಾಗಿಟ್ಟುಕೊಂಡು ಮಾರುಕಟ್ಟೆಗೆ ಹಳಸಿದ ಮೀನುಗಳು ಬರ್ತಾ ಇವೆ. ಮೇಲ್ನೋಟಕ್ಕೆ ತಾಜಾ ಮೀನುಗಳಂತೆ ಕಾಣುವ ಇವುಗಳಲ್ಲಿ ಹೆಚ್ಚಿನವು ರಾಸಾಯನಿಕ ಪದಾರ್ಥ ಬೆರೆಸಿದ ಮೀನುಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಮೀನುಗಳನ್ನು ಸೇವಿಸುವವರಿಗೆ ಕೇರಳ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಫಾರ್ಮಾಲಿನ್, ಅಮೋನಿಯಂ ರಾಸಾಯನಿಕ ಪದಾರ್ಥಗಳನ್ನು ಪ್ರಧಾನವಾಗಿ ಹಳಸಿದ ಮೀನುಗಳಲ್ಲಿ ಬಳಸಲಾಗುತ್ತೆ. ಫಾರ್ಮಾಲಿನ್ಗಳನ್ನು ಮೀನಿನ ಮೃತದೇಹಗಳು ಕೊಳೆಯದಂತೆ ದಾಸ್ತಾನಿಡಲು ಬಳಸ್ತಾರೆ. ಇದನ್ನು ಬಳಕೆ ಮಾಡಿದರೆ ಮೀನುಗಳು ಹೆಚ್ಚು ದಿನಗಳ ಕಾಲ ಹಾಳಾಗದಂತೆ ಇರುತ್ತೆ. ಆದರೆ ಫಾರ್ಮಾಲಿನ್ ಬೆರೆತ ಮೀನು ಸೇವಿಸುವುದು ಮನುಷ್ಯರಲ್ಲಿ ಕಿಡ್ನಿ ರೋಗದ ಸಮಸ್ಯೆ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಲಿದೆ ಅಂತ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮೀನಿನಲ್ಲಿ ಇಡುವ ಐಸ್ ಬೇಗನೆ ನೀರಾಗದಿರಲು ಅಮೋನಿಯಂ ಉಪಯೋಗಿಸಲಾಗುತ್ತೆ. ಇದು ಮೀನಿಗೆ ತಾಜಾತನ ಹಾಗೂ ಹೊಸದುರಂತೆ ಕಾಣಲು ನೆರವಾಗುತ್ತೆ. ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗುವ ಇಂತಹ ರಾಸಾಯನಿಕಯುಕ್ತ ಮೀನುಗಳನ್ನು ಸೇವಿಸದಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. Good.